ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾನು ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವು ಪ್ರಸಿದ್ಧ ದೇವಸ್ಥಾನ, ನಾನು ಬೇರೆ ಬೇರೆ ದೇವಸ್ಥಾನಗಳನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅದರಂತೆ ಇವತ್ತು ಶನಿವಾರ ಆಗಿದ್ದರಿಂದ ನೀವೆಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀರಾ. ಅದರಂತೆ ನಾನು ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಮಧ್ವಾಂಜನೇಯ ದೇವಸ್ಥಾನ, ಕಡಲೆಬಾಳು ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂತಂದರೆ 3 ದೇವರುಗಳು ಇಲ್ಲಿ ಒಡಮೂಡಿದ್ದಾರೆ. ಅಂದರೆ ಒಂದು ಕಲ್ಲಿನಲ್ಲಿ ಒಡಮೂಡಿದ್ದಾರೆ. ಯಾರಪ್ಪ ಅಂತಂದರೆ ಮಧ್ವಾಚಾರ್ಯರು, ಭೀಮಸೇನ ಮತ್ತು ಆಂಜನೇಯ 3 ಒಂದೇ ಕಲ್ಲಿನಲ್ಲಿ ಒಡಮೂಡಿರೋದ್ರಿಂದ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಬ್ರಾಹ್ಮಣರಿಗಂತೂ ಇದು ಒಂದು ಪುಣ್ಯಕ್ಷೇತ್ರನೇ ಆಗಿದೆ. ಇಲ್ಲಿ ಎಲ್ಲ ಮತದವರು ಬಂದು ಈ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ. ಕಡಲೆಬಾಳು ಗ್ರಾಮ ಸುಮಾರು 1000 ವರ್ಷ ಇಲ್ಲದ್ರೆ 1500 ವರ್ಷಗಳಿಂದನೂ ಇದ್ರ ಹೆಸರಿತ್ತು. ಕದಂಬಾಳ್ ಅಂತ ಹೆಸರಿತ್ತು ಅನ್ನಿಸುತ್ತೆ. ಅದೇ ಕಡಲೆಬಾಳು ಆಗಿ ಪರಿವರ್ತನೆ ಆಗಿದೆ ಅನ್ನೋದು ಒಂದು ಮಾಹಿತಿ ಅಷ್ಟೇ, ಬಟ್ ಪೂರ್ತಿ ಮಾಹಿತಿ ಇಲ್ಲ. ಈ ಪ್ರದೇಶವನ್ನು ಕದಂಬರು ಆಳಿದ್ದಾರೆ, ಚಾಲುಕ್ಯರು ಆಳಿದ್ದಾರೆ, ಕಲ್ಯಾಣ ಚಾಲುಕ್ಯರು ಆಳಿದ್ದಾರೆ ಮತ್ತು ಬೇತೂರಿನಲ್ಲಿರುವಂಥ ರಾಜರು ಉಚ್ಚಂಗಿ ಪಾಂಡ್ಯರವರು ಸಹಿತ ಆಳಿದ್ದಾರೆ. ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ ಬೇತೂರು ರಾಜಧಾನಿಯಾಗಿದ್ದಾಗ ಈ ಹಿಂದೆ 1000 ವರ್ಷಗಳ ಕೆಳಗಡೆ, ಅಂದರೆ 10ನೇ ಶತಮಾನದಿಂದ 12ನೇ ಶತಮಾನದಲ್ಲೇ ಮಧ್ಯದಲ್ಲಿ ಚಾವುಂಡರಸರೆಂದು ಒಬ್ಬ ರಾಜನು ಬೇತೂರಲ್ಲಿ ಆಳುತ್ತಿರುವಾಗ ಕುಮಾರರಾಮ, ಗಂಡುಗಲಿ ಕುಮಾರರಾಮನ ಅಜ್ಜನಾದ ಮುಮ್ಮಡಿ ಸಿಂಗ ಇವರು ಬಂದು ಯುದ್ಧವನ್ನು ಮಾಡಿ ಈ ಪ್ರದೇಶವನ್ನು ವಶಪಡಿಸ್ಕೊಂಡ ಅಂತ ಒಂದು ಮಾಹಿತಿ ಇದೆ. ಅಂತಿಂಥ ದೊಡ್ಡ ರಾಜರೆಲ್ಲ ಇಲ್ಲಿ ಬಂದು ಆಳ್ವಿಕೆ ಮಾಡಿ ಹೋಗಿದ್ದಾರೆ. ನಿಮಗೆಲ್ಲ ಗೊತ್ತು, ಗಂಡುಗಲಿ ಕುಮಾರರಾಮನ ಬಗ್ಗೆ ಎಲ್ಲರೂ ನೀವು ಕೇಳಿದ್ದೀರ. ಅವರ ಅಜ್ಜನೂ ಸಹಿತ ಒಬ್ಬ ದೊಡ್ಡ ಯೋಧ ಮತ್ತು ರಾಜ. ನಿಮಗೆಲ್ಲ ಹೇಳಿದೆ, ಎಲ್ಲ ರಾಜರು, ಬೇರೆ ಬೇರೆ ರಾಜರು ಸಹಿತ ಬಂದು ಇಲ್ಲಿ ದಾನದತ್ತಿಗಳನ್ನು ಕೊಡ್ತಾ ಇದ್ರು ಅಂತ. ಅದರಂತೆ ವಿಕ್ರಮಾದಿತ್ಯ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನು ಬಂದು ಸಹ ದಾನದತ್ತಿಗಳನ್ನು ಕೊಟ್ಟು ಹೋಗ್ತಾ ಇದ್ದ. ಅಂದರೆ ಈ ಪ್ರದೇಶಕ್ಕೆ ಬಂದು ದಾನದತ್ತೆಗಳನ್ನು ಕೊಟ್ಟು ಹೋಗ್ತಿದ್ದ. ಹಾಗಾದರೆ 1997ರಲ್ಲಿ ಈ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿದ್ದಾರೆ. ಮುಂಚೆ ಈ ದೇವಸ್ಥಾನ ಇಷ್ಟು ದೊಡ್ಡದಿರಲಿಲ್ಲ, ಮರು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಗೊತ್ತಿರ್ಬೋದು. ಇವತ್ತಿನ ದಿನ ನಾವು ಮಧ್ವಾಂಜನೇಯ ದೇವಸ್ಥಾನ, ಕಡಲೆಬಾಳು ಗ್ರಾಮ, ದಾವಣಗೆರೆ ಜಿಲ್ಲೆ ಅಲ್ಲಿದ್ದೀವಿ. ನೋಡ್ತಿದ್ದೀರಲ್ಲ, ನನ್ನ ಹಿಂದೆ ದೇವಸ್ಥಾನ ಇದೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಎಲ್ಲ ಕಡೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ ತಕ್ಷಣ ಸಂಜೀವಿನಿ ಪರ್ವತ ಎತ್ತಿ ಹಿಡಿದಿರೋ ಆಂಜನೇಯ ಸ್ವಾಮಿ, ಗದೆ ಹಿಡಿದಿರೋ ಆಂಜನೇಯ ಸ್ವಾಮಿ, ಇಲ್ಲ ರಾಮಲಕ್ಷ್ಮಣರನ್ನು ಹೆಗಲ ಮೇಲೆ ಕೂರಿಸಿಕೊಂಡಿರುವ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತಾ ಇರ್ತೀರ ಹಾಗೂ ಪೂಜೆ ಮಾಡ್ತಾ ಇರ್ತೀರ. ಆದರೆ ಈ ಕಡಲೆಬಾಳಲ್ಲಿರುವ ಮಧ್ವಾಂಜನೇಯ ದೇವಸ್ಥಾನದಲ್ಲಿ ಒಂದು ಶಿಲೆ ಮಾತ್ರ ಇದೆ. ಏನಪ್ಪ ವಿಶೇಷ ಅಂದರೆ, ಆ ಶಿಲೆಯಲ್ಲಿ ವಾಯು ಸಂಜಾತರಾದ ಆಂಜನೇಯ ಸ್ವಾಮಿ, ಭೀಮಸೇನ ಹಾಗೂ ಮಧ್ವಾಚಾರ್ಯರು ಒಡಮೂಡಿದರೆ ಅನ್ನುವ ಪ್ರತೀತಿ ಇದೆ. ಹೇಗಪ್ಪ ಗೊತ್ತಾಯಿತು ಇಲ್ಲಿ ಈ ಶಿಲೆಯಲ್ಲಿ ಹೀಗೆ ಒಡಮೂಡಿದೆ ಅಂದರೆ, ಅದಕ್ಕೆ ಒಂದು ಕತೆ ಇದೆ. ಶ್ರೀ ಚಿಕ್ಕೇರೂರು ಗೋವಿಂದಾಚಾರ್ಯರು ಬರೆದಿರುವ ಕಡಲೆಬಾಳು ಚರಿತ್ರೆ ಎಂಬ ಗ್ರಂಥವನ್ನಾಧರಿಸಿ ಇಲ್ಲಿ ಇರುವ ಶಿಲೆಯು ಒಂದು ಸಲ ಒಂದು ಹುತ್ತದ ಒಳಗಡೆ ಇತ್ತು ಎನ್ನುವ ಒಂದು ಕತೆ ಇದೆ. ಹಾಗೆ ಹುತ್ತದ ಒಳಗೆ ಇದ್ದಾಗ ಒಂದು ಸಲ ಒಂದು ಹಸು ಬಂದು ಆ ಹುತ್ತದ ಮೇಲೆ ಹಾಲು ಕರೆಯುತ್ತದಂತೆ. ಅದನ್ನು ನೋಡಿದ ಅಲ್ಲಿ ಗೋವುಗಳನ್ನು ಮೇಯಿಸಲು ಬಂದ ಗೋಪಾಲಕರೆಲ್ಲ ಹೋಗಿ ಊರಿನ ಮುಖ್ಯಸ್ಥರಿಗೆ ಹೇಳಿದಾಗ ಏನಿರ್ಬೋದಪ್ಪ ಅಂತೇಳಿ ಎಲ್ಲರೂ ಬಂದು ಆ ಹುತ್ತವನ್ನು ತೆಗೆದು ನೋಡಿದಾಗ ಅಲ್ಲಿ ಈ ಶಿಲೆಯು ಸಿಕ್ಕಿತಂತೆ. ಈ ಶಿಲೆಯಲ್ಲಿ ಅತಿ ದಪ್ಪ ರೇಖೆಗಳುಳ್ಳ 2-3 ರೇಖಾ ವಿನ್ಯಾಸ ಇರೋದನ್ನು ಕಂಡು ವಿದ್ವಾಂಸರುಗಳನ್ನೆಲ್ಲ ಸಂದರ್ಶಿಸಿದಾಗ ಅವರ ಪ್ರಕಾರ ಇದು ಆಂಜನೇಯ, ಭೀಮ ಹಾಗೂ ಮಧ್ವಾಚಾರ್ಯರು ನೆಲೆಸಿರುವ ಏಕೈಕ ಶಿಲೆ, ಸ್ವಯಂ ಉದ್ಭವಿಸಿರುವ ಶಿಲೆ ಆಗಿದ್ದು ಇದನ್ನು ಪೂಜೆ ಮಾಡಿದರೆ ಸಕಲರಿಗೂ ಅಭೀಷ್ಟಗಳು ಸಿದ್ಧಿಯಾಗುತ್ತದೆ ಎನ್ನುವ ಪ್ರತೀತಿ ಇದೆ. ಇದು ಚಿಕ್ಕೇರೂರು ಗೋವಿಂದಾಚಾರ್ಯರು ಬರೆದಿರುವ ಕಥೆಯ ಪ್ರಕಾರ ಇದು ಒಂದು ಕತೆ. ಈಗ 200-300 ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ನೆಲೆಸಿರುವ ಒಬ್ಬ ಮನುಷ್ಯನ ಸ್ವಪ್ನದಲ್ಲಿ ಸಾಕ್ಷಾತ್ ಪ್ರಾಣದೇವರು ಅಂದರೆ ಆಂಜನೇಯ ಸ್ವಾಮಿಯು ಕಾಣಿಸಿಕೊಂಡು ಹೇಳ್ತಾರಂತೆ, ನಿನಗೆ ನಾಳೆ ಒಂದು ಶಿಲೆ ಸಿಗುತ್ತೆ, ಆ ಶಿಲೆಯನ್ನು ನೀನು ಇಟ್ಟು ಪೂಜೆ ಮಾಡು. ಆ ಶಿಲೆಯಲ್ಲಿ ವಾಯು ಸಂಜಾತರಾದ ನಾನು ಅಂದರೆ ಆಂಜನೇಯ ಸ್ವಾಮಿ, ಭೀಮಸೇನ ಹಾಗೂ ಮಧ್ವಾಚಾರ್ಯರು ನೆಲೆಸಿದ್ದೀವಿ.
ಆ ಶಿಲೆಯನ್ನು ಇಟ್ಟು ಪೂಜೆ ಮಾಡಿದರೆ ಈ ಪ್ರದೇಶದಲ್ಲಿ ಇರುವಂತಹ ಜನಗಳಿಗೆಲ್ಲ ನಾನು ಒಳ್ಳೆಯದನ್ನು ಮಾಡ್ತೀನಿ, ನಿನ್ನ ಕುಟುಂಬಕ್ಕೆಲ್ಲ ಒಳ್ಳೆಯದನ್ನು ಮಾಡ್ತೀನಿ ಅಂತೇಳಿ ಆಂಜನೇಯ ಸ್ವಾಮಿ ಆ ಮನುಷ್ಯನ ಸ್ವಪ್ನದಲ್ಲಿ ಬಂದು ಹೇಳ್ತಾರಂತೆ. ಆ ರೀತಿಯಾಗಿ ಆ ಮನುಷ್ಯನು ಮುಂದಿನ ದಿನಗಳಲ್ಲಿ ಹುಡುಕ್ತಾ ಇರಬೇಕಾದ್ರೆ ಒಂದು ಶಿಲೆ ಸಿಗುತ್ತೆ. ಆ ಮನುಷ್ಯನಿಗೆ ತನಗೆ ಬಿದ್ದ ಸ್ವಪ್ನ ನೆನಪಾಗಿ ಆವತ್ತಿನಿಂದ ಆ ಶಿಲೆಯನ್ನು ಈ ಜಾಗದಲ್ಲಿರಿಸಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಈ ವಿಷಯ ಜನರಿಂದ ಜನರಿಗೆ ಬಾಯಿಂದ ಬಾಯಲ್ಲಿ ಹರಡಿ ಈ ಕ್ಷೇತ್ರ ಪ್ರಸಿದ್ಧಿ ಹೊಂದುತ್ತೆ. ಮೊದಲು ಒಂದು ಚಿಕ್ಕ ದೇವಸ್ಥಾನ ಆಗಿರುತ್ತೆ ಈ ಮಧ್ವಾಂಜನೇಯ ದೇವಸ್ಥಾನ. ನಂತರದ ಕಾಲದಲ್ಲಿ ಒಂದು ಸಲ 108 ಬಿರುದಾಂಕಿತರಾದ ಉತ್ತರಾಧಿ ಮಠದ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಒಂದು ಸಲ ಹರಿಹರ ಕ್ಷೇತ್ರಕ್ಕೆ ಭೇಟಿ ನೀಡಿರ್ತಾರೆ. ಆ ಸಮಯದಲ್ಲಿ ಮೈಸೂರಿನ ದಿವಾನರಾಗಿದ್ದ ಪೂರ್ಣಯ್ಯನವರು ಆ ಸ್ವಾಮಿಗಳ ದರ್ಶನವನ್ನು ಪಡೆಯಲು ಅಲ್ಲಿ ಬಂದಾಗ ಆ ಸ್ವಾಮಿಗಳ ಬಾಯಲ್ಲಿ ಕೇಳ್ತಾರೆ, ಇಲ್ಲಿ ಕಡಲೆಬಾಳು ಅನ್ನುವ ಕ್ಷೇತ್ರ ಇದೆ, ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ, ಒಂದು ಸಲ ನೀವು ಭೇಟಿ ಕೊಡಿ, ತುಂಬಾ ಕಾರಣಿಕವಾದ ಕ್ಷೇತ್ರ ಅಂತ ಅವರು ಹೇಳಿದಾಗ ಪೂರ್ಣಯ್ಯನವರು ಇಲ್ಲಿ ಬರ್ತಾರೆ. ಬಂದು ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಧ್ಯಾನದಲ್ಲಿ ಮಗ್ನರಾಗಿದ್ದಾಗ ಸಾಕ್ಷಾತ್ ಹನುಮಂತ ದೇವರೇ ಅವರು ಮುಂದೆ ಬಂದು ನಿಂತ ಹಾಗೆ ಅವರಿಗೆ ಭಾಸವಾಗುತ್ತಂತೆ. ಅದರಿಂದ ರೋಮಾಂಚನಗೊಂಡ ಶ್ರೀ ಪೂರ್ಣಯ್ಯನವರು ಈ ಕ್ಷೇತ್ರ ತುಂಬಾ ಕಾರಣಿಕವಾದದ್ದು, ಇಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ಅವರ ಮನಸ್ಸು ಮಾರ್ಪಾಟಾಗಿ ಅವರು ಇಲ್ಲಿ ಹೀಗೆ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಇದಲ್ಲದೆ ತೃಪ್ತಿ ಹೊಂದದ, ಅಷ್ಟು ಮಾಡಿಯೂ ತೃಪ್ತಿ ಆಗದೆ ಅವರು 101 kg ಭಾರವಿರುವ ಒಂದು ಗಂಟೆಯನ್ನು ಸಹ ಇಲ್ಲಿ ದಾನವಾಗಿ ಕೊಟ್ಟು ಹೋಗ್ತಾರೆ. ಶ್ರೀ ಪೂರ್ಣಯ್ಯನವರು ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ಟಿಸಿದ್ದಲ್ಲದೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಸುಂದರವಾದ ಪುಷ್ಕರಣಿಯನ್ನು ಸಹ ಕಟ್ಟಿಸಿದ್ದಾರೆ. ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಶ್ರೀ ಮಧ್ವಾಂಜನೇಯ ದೇವಸ್ಥಾನ ಅಲ್ಲದೆ ಅದರ ಪಕ್ಕದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ನೋಡಬಹುದು, ಶಿವನ ಮುಂದೆ ಒಂದು ದೊಡ್ಡ ನಂದಿ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಕ್ಕೆ. ಅದಲ್ಲದೆ ದೇವಸ್ಥಾನದ ಪಕ್ಕ ಒಂದು ಬೃಹದಾಕಾರದ ಒಂದು ಅರಳಿ ಮರ ಇದೆ. ಅರಳಿ ಮರದ ಪಕ್ಕ ನವಗ್ರಹ ದೇವಸ್ಥಾನ ಇದೆ. ಇಲ್ಲಿ ಅರಳಿ ಮರಕ್ಕೆ ಪೂಜೆ ಮಾಡ್ತಾರೆ. ಹಾಗೂ ಇಲ್ಲಿನ ವಿಶೇಷ ಏನೆಂದರೆ ವರ್ಷಕ್ಕೊಮ್ಮೆ ನಡೆಯುವ ಮಧ್ವನವಮಿಯಂದು ಇಲ್ಲಿ ಅದ್ಧೂರಿಯಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಎಲ್ಲರೂ ಮಧ್ವಾಚಾರ್ಯರನ್ನ ಗುರು ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದರೆ ಈ ಕಡಲೆಬಾಳು ಗ್ರಾಮದಲ್ಲಿ ಮಾತ್ರ ಮಧ್ವಾಚಾರ್ಯರನ್ನು ದೇವತಾ ಪುರುಷ ಎಂದೇ ನಂಬಿ ದೇವರಂತೆ ಇಲ್ಲಿ ಮಧ್ವನವಮಿಯನ್ನು ಮಧ್ವಾಚಾರ್ಯರಿಗೋಸ್ಕರ ಆಚರಿಸಲಾಗುತ್ತದೆ. ಬ್ರಾಹ್ಮಣರಿಗೆ ಪುಣ್ಯಕ್ಷೇತ್ರವಾಗಿರುವ ಈ ಕಡಲೆಬಾಳು ಕ್ಷೇತ್ರದಲ್ಲಿ ಯಾವುದೇ ಜನ ಬಂದು ತಮ್ಮ ಸಂಕಷ್ಟಗಳನ್ನು ದೇವರಲ್ಲಿ ಹಂಚಿಕೊಂಡು ಪೂರ್ಣ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಅವರ ಸಂಕಷ್ಟಗಳು ಪರಿಹಾರ ಆಗುತ್ತದೆ. ಹಾಗೂ ಸಂತಾನ ಭಾಗ್ಯ ಇಲ್ಲದವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಭೀಮನಂತಹ ಬಲ ಪರಾಕ್ರಮಿಯಾದ ಸಾಕ್ಷಾತ್ ಆಂಜನೇಯ ಸ್ವಾಮಿಯಂತಹ ಬಲ ಹೊಂದಿದ ಮಕ್ಕಳು ಹುಟ್ಟುತ್ತಾರೆ ಅನ್ನುವ ಪ್ರತೀತಿ ಇದೆ. ವೀಕ್ಷಕರೇ, ನೀವೆಲ್ಲ ಬರಲೇಬೇಕು. ದಾವಣಗೆರೆಗೆ ತುಂಬ ಹತ್ತಿರದಲ್ಲೇ ಇದೆ ಈ ಕಡಲೆಬಾಳು ಗ್ರಾಮ. ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಮಧ್ವಾಂಜನೇಯ ದೇವಸ್ಥಾನ ಎಲ್ಲಿದೆ ಅಂತ. ಇದಲ್ಲದೆ ಊರಿಗೆ ನೀವು ಬರುವ ದಾರಿಯಲ್ಲೇ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಸಹಿತ ಇದೆ. ಅದು ಇತ್ತೀಚೆಗಷ್ಟೇ ಕಟ್ಟಲ್ಪಟ್ಟಿದೆ, ಆದರೂ ಸಹಿತ ತುಂಬ ಕಾರಣಿಕವಾಗಿದೆ. ಎಲ್ಲರೂ ಬರಬೇಕು, ನೋಡಬೇಕು. ಇದಲ್ಲದೆ ಈ ಮಧ್ವಾಂಜನೇಯ ದೇವಸ್ಥಾನದ ಗೋಪುರವನ್ನು ನೀವು ನೋಡ್ತಾ ಇರ್ಬೋದು. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಕುಳಿತಿರುವ ಒಂದು ವಿಗ್ರಹ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದಲ್ಲದೆ ಮಧ್ವಾಚಾರ್ಯರದು, ಭೀಮಸೇನದು ಹಾಗೂ ರಾಮಾಯಣದ ಕೆಲವು ಸನ್ನಿವೇಶಗಳನ್ನು ಸಹ ಕೆತ್ತನೆ ಮಾಡಲಾಗಿದೆ. ಒಳಗೆ ಫೋಟೋ ವಿಡಿಯೋ ಏನು ತೆಗೆಯಕ್ಕೆ ಬಿಡೋದಿಲ್ಲ. ಬನ್ನಿ, ಒಂದು ಶನಿವಾರ ಬನ್ನಿ, ಕುಟುಂಬ ಸಹಿತ ಬಂದು ಇಲ್ಲಿ ಕೂತು ದೇವರ ದರ್ಶನ ಪಡೆದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ತುಂಬ ಚೆನ್ನಾಗಿದೆ ಈ ಸ್ಥಳ. ಎಲ್ಲರೂ ಒಂದ್ಸಲ ಬರಲೇಬೇಕು. ಮಧ್ವಾಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ನೀವು ನೋಡ್ತಾ ಇರಬಹುದು ಬೃಹದಾಕಾರದ ಒಂದು ವೃಕ್ಷ ಇದೆ. ನಾವು ಹೇಳ್ತೀವಲ್ಲ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ನೋಡಿ, ಎಂಥ ದೈತ್ಯಾಕಾರದ ವೃಕ್ಷ ಇದೆ, ಅರಳಿ ವೃಕ್ಷ. ಎಲ್ಲರೂ ಹೇಳುವಂಗೆ ಸೈಂಟಿಫಿಕಲಿ ಅರಳಿ ವೃಕ್ಷದ ಹತ್ರ ಆಕ್ಸಿಜನ್ ಮರದ ಸುತ್ತ ಪ್ರದಕ್ಷಿಣೆ ಬಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿಯೂ ಸಹ ತುಂಬ ಜನ ಬಂದು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ತಮ್ಮ ಮನದಲ್ಲಿರುವ ಅಭಿಲಾಷೆಯನ್ನು ಈಡೇರಿಸ್ಕೊಂಡು ಹೋಗ್ತಾರೆ. ಪಕ್ಕದಲ್ಲೇ ನವಗ್ರಹ ದೇವಸ್ಥಾನ ಸಹಿತ ಇದೆ. ಬನ್ನಿ, ಒಂದು ಶನಿವಾರ ಬನ್ನಿ, ಕುಟುಂಬ ಸಹಿತ ಬಂದು ಇಲ್ಲಿ ಕೂತು ದೇವರ ದರ್ಶನ ಪಡೆದು ಕೃಪಾ ಕಟಾಕ್ಷಕ್ಕೆ
ಪಾತ್ರರಾಗಿ ತುಂಬ ಚೆನ್ನಾಗಿದೆ ಈ ಸ್ಥಳ. ಎಲ್ಲರೂ ಒಂದ್ಸಲ ಬರಲೇಬೇಕು. ನಮಸ್ತೆ. Ah